ನೀವೆಂದೂ ತಿಂದಿರದಂತಹ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಅದ್ಭುತ ರುಚಿಯಾಗಿರುವಂತಹ ಸ್ವೀಟ್ ಪೊಟೆಟೊ ಅಥವಾ ಗೆಣಸಿನ ಒಬ್ಬಟ್ಟನ್ನು ಹೋಳಿಗೆಯನ್ನು ಮಾಡುವ ಸುಲಭ ವಿಧಾನ. ಸ್ವಲ್ಪ ಗೆಣಸನ್ನು ತಗೊಂಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸ್ಕೋಬೇಕು. ಒಂದು ಪಾತ್ರೆಗೆ 1 ಬೌಲಷ್ಟು ಗೋಧಿ ಹಿಟ್ಟು, ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಅಂದರೆ ಕನಕನ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡು ಇದನ್ನೊಂದು 10 ನಿಮಿಷ ನೆನೆ ಇಡಬೇಕು. ಅದಾದ ನಂತರ ಈ ಸಿಹಿ ಗೆಣಸು ಬೆಂದಿರುತ್ತಲ್ವ, ಅದರ ಸಿಪ್ಪೆ ತೆಗೆದು ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವು ಈ ಕೊಬ್ಬರಿ ಅಂದರೆ ಕಾಯಿ ತುರಿ ಬರುತ್ತಲ್ವ, ಕೊಬ್ಬರಿ ಬೇಡ, ಕಾಯಿ ತುರಿಯನ್ನು ಸ್ವಲ್ಪ ಹುರಿದ್ಕೋಬೇಕು ತುಪ್ಪ ಮತ್ತು ಏಲಕ್ಕಿ ಹಾಕ್ಕೊಂಡು. ಹಾಗೆ ಒಂಚೂರು ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಹಾಗೆಯೇ ಈ ಗೆಣಸನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಅದಕ್ಕೆ ಕಾಯಿ ಮತ್ತು ಏಲಕ್ಕಿ ಮಿಶ್ರಣ ಹಾಗೆಯೇ ಪುಡಿ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು. ಅದಾದ ನಂತರ ಒಬ್ಬಟ್ಟು ಹಿಟ್ಟನ್ನು ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಲಟ್ಟಿಸ್ಬಿಟ್ಟು ಮಿಡ್ಲಲ್ಲಿ ಈ ಹೂರಣನ ಹಾಕಿಬಿಟ್ಟು ಈ ಥರ ಒಬ್ಬಟ್ಟನ್ನು ತಟ್ಕೋಬೇಕು ಅಥವಾ ನೀವು ಲಟ್ಟಿಸ್ಕೊಳ್ಳಬಹುದು. ಅದಾದ ನಂತರ ಕಾವಲಿಯಲ್ಲಿ ಸ್ವಲ್ಪ ತುಪ್ಪ ಸವರಿ ಸಮ ಪ್ರಮಾಣದಲ್ಲಿ ಕಾಯಿಸ್ಕೋಬೇಕು. ಸೂಪರ್ ಆಗಿರುವಂತಹ ತುಂಬಾ ರುಚಿಯಾಗಿರುವಂತಹ ಸಿಹಿ ಗೆಣಸಿನ ಒಬ್ಬಟ್ಟು ರೆಡಿ. ಥ್ಯಾಂಕ್ ಯು.